ನವರಾತ್ರಿ ಪ್ರಯುಕ್ತ ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಮಹತೋಬಾರ ಶ್ರೀ ಮಂಗಳದೇವಿ ದೇವಸ್ಥಾನದಲ್ಲಿ ವಿಜಯದಶಮಿಯ ದಿನವಾದ ನಿನ್ನೆ ರಾತ್ರಿ ಮಂಗಳದೇವಿಯ ರಥೋತ್ಸವದೊಂದಿಗೆ ನವರಾತ್ರಿ ಉತ್ಸವ ಸಂಪನ್ನಗೊಂಡಿತು. ಇದಕ್ಕೂ ಮುನ್ನ ಮಧ್ಯಾಹ್ನ ಅಪರ ಜನಸ್ತೋಮದ ಸಮಕ್ಷಮದಲ್ಲಿ ವಿಜಯದಶಮಿ ಪ್ರಯುಕ್ತ ಹಗಲು ರಥೋತ್ಸವ ನಡೆಯಿತು. ಇನ್ನು ತೇರಿನಲ್ಲಿ ವಿರಾಜಮಾನಳಾದ ಮಂಗಳದೇವಿಯ ಉತ್ಸವ ಮೂರ್ತಿಗೆ ಮಂಗಳಾರತಿಯನ್ನು ನೆರವೇರಿಸಿ ಬಳಿಕ ತೇರನ್ನು ಎಳೆಯಲಾಯಿತು. ದೇವಸ್ಥಾನದ ಮುಂಭಾಗ ಪ್ರಧಾನ ಮಾರ್ಗದಲ್ಲಿ ತೇರಿನ ಮೆರವಣಿಗೆ ನಡೆಯಿತು. ಇದೇ ವೇಳೆ ಹುಲಿ ವೇಷಧಾರಿಗಳ ಟ್ಯಾಬ್ಲೋ ನವರಾತ್ರಿಯ ಮೆರುಗನ್ನ ಇನ್ನೂ ಹೆಚ್ಚಿಸಿತು. ತಾಯಿ ಮಂಗಳಾಂಬಿಕೆಯ ಜಳಕದ ಜೊತೆಗೆ ಈ ವರ್ಷದ ನವರಾತ್ರಿ ಉತ್ಸವ ಸಂಪನ್ನಗೊಂಡಿತು.